ಕರಾವಳಿ ಬೈಪಾಸ್ ಕಡೆಯಿಂದ ಉಡುಪಿಯತ್ತ ಸಾಗ್ತಾ ಇದ್ದ ಕಿಯಾ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಘಟನೆ ಇಂದು ಬೆಳಗ್ಗೆ ವೇಳೆ ಸಂಭವಿಸಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡವರಲ್ಲಿ ಅಭಿಷೇಕ್ ಆಚಾರ್ಯ ಮತ್ತು ಅಭಿಷೇಕ್ ಸೇರಿದಂತೆ ಇತರ ಇಬ್ಬರು ಕಾರಿನಲ್ಲಿದ್ದರು. ಎಲ್ಲರನ್ನ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಉಡುಪಿ ಸಂಚಾರ ಪೊಲೀಸ್ ಠಾಣೆಯವರು ತನಿಖೆ ನಡೆಸ್ತಾ ಇದ್ದು ಹೆಚ್ಚಿನ ವಿವರಗಳು ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಅಣ್ಣ ಸಾಲ ಅಮ್ಮೆ ಮಾಲ್ದಿನ ಆಸ್ತಿ ಗಂಟೆ ಪಟ್ಟಿರ್ತಾರೆ ಎಲ್ಲಿನ ಒಂದು ಇದೀವಿ ಅಲ್ಲ ಏ ಬೆಂದಿಗೆ ತೊಂಡಿ ಫಿನಾನ್ಸ್ ಕ್ಲೈಮ್ ಹಾಕ್ಬೋದು.